ಎಜೆ ಆಸ್ಪತ್ರೆಯಲ್ಲಿ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ ಹಾಗೂ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ವತಿಯಿಂದ ಪ್ರಸೂತಿ ಹಾಗೂ ಸ್ತ್ರೀರೋಗ ಶಾಸ್ತ್ರ ವಿಭಾಗದ ವತಿಯಿಂದ ಮಾತೃತ್ವವು ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ, ಇದನ್ನು ಸಂರಕ್ಷಿಸೋಣ ಎಂಬ ವಿಷಯದ ಕುರಿತು ಪ್ರಾದೇಶಿಕ ಸಮ್ಮೇಳನವು ಎಜೆ ಆಸ್ಪತ್ರೆಯಲ್ಲಿ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಂಆರ್ ರವಿ ಆಗಮಿಸಿದ್ರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಫೀಸರ್ ಆದಂತಹ ಡಾಕ್ಟರ್ ರಾಮಕೃಷ್ಣ ರಾವ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆರ್ಸಿಎಚ್ ಆಫೀಸರ್ ಆದಂತಹ ಡಾಕ್ಟರ್ ಅಶೋಕ್ ಹೆಚ್, ಡಾಕ್ಟರ್ ಬದ್ರುದ್ದೀನ್ ಎಂಎನ್, ಡಾಕ್ಟರ್ ಕಿಶೋರ್ ಕುಮಾರ್ ಎಂ ವಿಶೇಷ ಆಹ್ವಾನಿತರಾಗಿದ್ದರು. Supported us in many programs in the past. We extend a warm welcome to you, dear sir. How best the safe motherhood can plan better health in the mother and also in the child. Even the concept of Vaikalpa Reddy, even now, On this day, all stakeholders, including all Department of OBG, government, NGOs, everyone, come together to share technical expertise and resources. Today's regional conference will be doing exactly this. I wish this venture by the Lakshmi Memorial College of Nursing, Department of District Health and Family Welfare, Dakshin Kannada, and AJ Institute of Medical Science, that's the Department of OBG,